ಇವತ್ತು ನಾನು ಹಲಸಿನಕಾಯಿ ಬೀಜದ ಅಂಬಡೆ ಮಾಡ್ತೇನೆ. ಇದು ಹಲಸಿನಕಾಯಿ ಹಸಿ ಬೀಜ ನಾನು ಬೇಯಿಸಿ ಹೀಗೆ ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ, ನೀರುಳ್ಳಿ, ಕರಿಬೇವು, ಮೆಣಸು ಹುಡಿ, ಹೀಂಗು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ನಾನು ಇದು ಮಿಕ್ಸಿಯಲ್ಲಿ ಹುಡಿ ಮಾಡಿಕೊಳ್ತೇನೆ ಮತ್ತು ಕಡಲೆಬೇಳೆ ಕಡಿತೇನೆ. ಈ ಥರ ಹುಡಿ ಮಾಡ್ಕೊಂಡಿದ್ದೇನೆ ನಾನು ಹಲಸಿನಕಾಯಿ ಬೀಜವನ್ನು. ಈಗ ಇದಾಗ್ತೇನೆ, ಕಡಲೆಬೇಳೆ ಹಾಕ್ತೇನೆ. ಇದು ಸಹ ತರಿ ರುಬ್ಬುತ್ತೇನೆ. ಇದು ಸಹ ತರಿ ರುಬ್ಬಿಕೊಂಡಿದ್ದೇನೆ. ನೀರು ಹಾಕ್ಲಿಕ್ಕಿಲ್ಲ. ಈಗ ನೀರುಳ್ಳಿ ಹಾಕ್ತೇನೆ. ಒಂದು ನೀರುಳ್ಳಿ ದೊಡ್ಡದೊಂದು ನೀರುಳ್ಳಿ ಕೊಯ್ದಿದ್ದೇನೆ. ಕರಿಬೇವು ಹಾಕ್ತೇನೆ, ಹೀಂಗು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಸ್ವಲ್ಪ ಮೆಣಸು ಹುಡಿ ಹಾಕ್ತೇನೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ನೀರು ಚಿಮುಕಿಸ್ತೇನೆ. ಇದಕ್ಕೆ ಗಟ್ಟಿಯಾಗಿದೆ. ಅಂಬಡೆ ಕಟ್ಟಿ ಎಣ್ಣೆಯಲ್ಲಿ ಕಾಯಿಸ್ತೇನೆ. ಚಟ್ಟಂಬಡೆ ಕಟ್ಟಿದಾಗೆ ಕಟ್ಟಿ ಎಣ್ಣೆಯಲ್ಲಿ ಕಾಯಿಸ್ತೇನೆ. ನೋಡಿ, ಹೀಗೆ ಮಾಡಿ ಸ್ವಲ್ಪ ಚಟ್ಟೆ ಮಾಡಬೇಕು. ಭಾರಿ ರುಚಿ ಆಗ್ತದೆ ಮಳೆಗಾಲಕ್ಕೆ. ಎಲ್ಲ ಚೆಂದ ಮಾಡಿ ಕಟ್ಟಿ ಇಟ್ಟಿದ್ದೇನೆ. ಈಗ ಕೈ ತೊಳೆದು ಬಂದು ಎಣ್ಣೆಯಲ್ಲಿ ಕಾಯಿಸ್ತೇನೆ. ಎಣ್ಣೆ ಬಿಸಿ ಆಗಿದೆ, ಒಂದೊಂದೇ ಹಾಕ್ತೇನೆ. ಈಗ ಅಂಬಡೆ ಕಾಯಿಸಿ ತೆಗೆದೆ. ಗೆಣಸಿನ ಬೀಜ ಮತ್ತು ಕಡಲೆಬೇಳೆ ಹಾಕಿ ಅಂಬಡೆ ಮಾಡಿದ್ದೇನೆ. ಭಾರಿ ರುಚಿಯಾಗಿದೆ. ನೀವು ಸಹ ಮಾಡಿ ಹೇಗೆ ಆಗಿದೆ ಹೇಳಿ ಕಮೆಂಟ್ಸಲ್ಲಿ ಹೇಳಿ ನಮಗೆ. ಜಾಕ್ ಫ್ರೂಟ್ ಸೀಡ್ಸ್ ಅಂಬಡೆ ರೆಡಿ ಆಗಿದೆ. ಲೈಕ್ ಹಾಕಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.